ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ನಡೆದಿದ್ದು, ಇಂಟಕ್ ಜಿಲ್ಲಾಧ್ಯಕ್ಷ ಪುನೀತ್ ಶೆಟ್ಟಿ ಮೇಲೆ ಮಿಥುನ್ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ. ಮಂಗಳೂರಿನ ಪುರಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಕ್ವಿಟ್ ಇಂಡಿಯಾ ಚಳವಳಿ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಮತ್ತು ಐವಾನ್ ಡಿಸೋಜಾ ಬೆಂಬಲಿಗರ ಗುಂಪಿನ ಮಧ್ಯೆ ಜಟಾಪಟಿ ನಡೆದಿದೆ. ಮಂಗಳೂರಿನ ಪುರಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಕ್ವಿಟ್ ಇಂಡಿಯಾ ಚಳವಳಿ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಘಟನೆ ನಡೆದಿದೆ. ಎರಡೂ ಬಣಗಳ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಬೆಳೆದು ಮಾಜಿ ಸಚಿವ ರಮಾನಾಥ್ ರೈ ಮತ್ತು ಐವಾನ್ ಡಿಸೋಜಾ ಇರುವಾಗಲೇ ಹೊಯ್ಕೈ ಉಂಟಾಗಿದೆ. ಬಳಿಕ ಐವಾನ್ ಜೊತೆಗೆ ಗುರುತಿಸಿಕೊಂಡಿದ್ದ ಪುನೀತ್ ಶೆಟ್ಟಿ ಮೇಲೆ ಮಿಥುನ್ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ. ಬಳಿಕ ಸ್ವತಃ ಐವಾನ್ ಡಿಸೋಜಾ ಮುನ್ನುಗ್ಗಿ ತನ್ನ ಆಪ್ತನನ್ನ ರಕ್ಷಣೆ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಬೆಂಬಲಿಗರಿಂದ ನನ್ನ ಮೇಲೆ ಹಲ್ಲೆ ನಡೆದಿದೆ. ನಾನು ಇಂಟಕ್ನ ಜಿಲ್ಲಾಧ್ಯಕ್ಷನಾಗಿದ್ದು ಹಲವು ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದೇನೆ. ಮಿಥುನ್ ರೈ 10 ದಿನಗಳ ಹಿಂದೆ ನನ್ನ ಮೇಲೆ ನಕಲಿ ದೂರು ನೀಡಿದ್ದಾರೆ. ಅವಿನಾಶ್, ಗಿರೀಶ್ ಆಳ್ವಾ ಮೊದಲಾದವರು ಗೂಂಡಾಗಳಂತೆ ವರ್ತಿಸಿ ನನಗೆ ಹಲ್ಲೆ ನಡೆಸಿದ್ದಾರೆ. ನನ್ನ ಚೈನ್ ತೆಗೆದಿದ್ದಾರೆ ಎಂದು ಇಂಟಕ್ ಜಿಲ್ಲಾಧ್ಯಕ್ಷ ಪುನೀತ್ ಶೆಟ್ಟಿ ಆರೋಪಿಸಿದ್ರು. ಕನ್ನಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈಯ ಬೆಂಬಲಿಗರ ಅವನ ಜನಗಳಿಂದ ನನಗೆ ಹಲ್ಲೆ ಆಯಿತು ಇವತ್ತಿನ ದಿನದಲ್ಲಿ. ಏನಕ್ಕೆ ಅಂದರೆ ಅವನು ಈಗ ನಾವು ಸಹ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಸೋಷಿಯಲಲ್ಲಿ ಇದರಲ್ಲಿ ಮತ್ತು ನಾನು ಇಂಟೆಕ್ನ ಅಧ್ಯಕ್ಷನಾಗಿದ್ದೇನೆ, ಒಳ್ಳೆ ಕೆಲಸಗಳನ್ನು ಮಾಡ್ತೇನೆ. ಹಾಗಾಗಿ ನಮ್ಮ ಸಹ ಒಂದು ಹೆಸರು ಇದೆ ಮುಂಬರುವ ಚುನಾವಣೆ ಯೂತ್ ಕಾಂಗ್ರೆಸ್ಸಲ್ಲಿ. ಹೀಗಾಗಿ ಇವನಿಗೆ ಮೊದಲಿನಿಂದಲೂ ನನ್ನ ಮೇಲೆ ಈ ಹಿಂದೆ ಒಂದು 10 ದಿನಗಳ ಹಿಂದೆ ಫೇಕ್ ಕಂಪ್ಲೇಂಟನ್ನು ಮಾಡಿ ನನ್ನ ಮೇಲೆ ನನ್ನ ಆಯುಧವನ್ನು ಹಿಂತೆಗೆಬೇಕು ಅಂತೇಳಿ ಮಾಡಿದ್ದಾನೆ ಬಂದರ್ ಸ್ಟೇಷನಲ್ಲಿ. ನಾನು ಏನು ಯಾರಿಗೆ ಸಹ ಬೈದಿಲ್ಲ. ಲಾರೆನ್ಸ್ ಎಂಬ ಹೆಸರಿನವನು ಈ ಮೇಲೆ ನನಗೆ ಕಂಪ್ಲೇಂಟ್ ಮಾಡಿ ನಂದು ಸ್ಟೇಷನ್ ಲಿಮಿಟ್ ಕಂಕನಾಡಿ ಆದ್ದರಿಂದ ಬಂದರಲ್ಲಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಇದು ಮಾಡಿದ್ದಾರೆ, ಫೇಕ್ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಮಾತಾಡಿದ್ದು ರೆಕಾರ್ಡ್ ಕೇಳಿದರೆ ರೆಕಾರ್ಡ್ ಇಲ್ಲ ಇವರ ಹತ್ರ. ಮತ್ತು ಇವತ್ತು ಅವನು ಸಹ ನನಗೆ ಹಲ್ಲೆ ಮಾಡಿದ್ದಾನೆ. ಅವಿನಾಶ್ ಅಂತೇಳಿ ಅವನ ಮೇಲೆ ತುಂಬ ಕೇಸುಗಳಿದೆ ಮಿಥುನ್ ರೈ ಒಟ್ಟಿಗೆ ಇರುವವನು. ಹಾಗೆ ಗಿರೀಶ್ ಆಳ್ವಾ ಏನು ಕಾರಣ ಅಂತಿಲ್ಲ, 10 ಜನ ಬಂದು ನನ್ನ ಮೇಲೆಗೆ ಗುಂಡಾಗಳಾಗಿ ವರ್ತಿಸಿ ನನಗೆ ಹಲ್ಲೆ ಮಾಡಿ ಚೈನ್ ತೆಗೆದು ರಿಂಗ್ ಹೋಗಿದೆ. ಹಾಗಾಗಿ ಏನು ಕಾರ್ಯಕ್ರಮ ಆಗ್ತಾ ಇದೆ? ಕಾರ್ಯಕ್ರಮ ಮುಗಿಯುವ ಕ್ಷಣದಲ್ಲಿ ಅವರು ಹಲ್ಲೆ ಮಾಡಿದ್ದು ನನಗೆ. ಅದಕ್ಕಿಂತ ಮುಂಚೆವೇ ನಾವು ಬರುವಾಗ ಒಂದು ನೋಟ ಅವರದೆಲ್ಲ ಹೀಗಿತ್ತು ಹಲ್ಲೆ ಮಾಡುವ ದೃಷ್ಟಿಯಿಂದ. ನಾವು ಅದಕ್ಕೆ ಏನು ಗಮನ ಕೊಡಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಇದು ಕಾಂಗ್ರೆಸ್ ಪಕ್ಷದಿಂದ ಆಗುವ ಸಭೆ, ಇದರಲ್ಲಿ ಗಲಾಟೆ ಎಲ್ಲ ಆಗಲಿಲ್ಲ. ಆದರೆ ಎಲ್ಲರ ಎದುರಿಗೆ ಇದು ಮಾಡಿದ್ದು ಖಂಡನೀಯ. ನೀವೇನು ಕಂಪ್ಲೇಂಟ್ ಕೊಡ್ತೀರಾ ಇದರ ಬಗ್ಗೆ? ನಾವು ಇದರ ಬಗ್ಗೆ ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಇದರ ಮೇಲೆ ಕಂಪ್ಲೇಂಟ್ ಕೊಡೋದು ಖಚಿತ. ಇದರ ಮಧ್ಯೆ ಮಿಥುನ್ ರೈ ಬೆಂಬಲಿಗರ ಗೂಂಡಾ ವರ್ತನೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಮಾತು ಕೇಳಿ ಬಂದಿದೆ. ಅಲ್ಲದೆ ಮಿಥುನ್ ರೈ ಹಾಗೂ ಹಲ್ಲೆ ಮಾಡಿದವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಯುವ ಇಂಟೆಕ್ನ ಸದಸ್ಯರು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಯುವ ನಾಯಕರ ಒಳ ಜಗಳ ಗುರುವಾರ ಪುರಭವನದಲ್ಲಿ ಸ್ಫೋಟಗೊಂಡಿತ್ತು. ಇನ್ನು ಪುನೀತ್ ಶೆಟ್ಟಿ ಮೇಲೆ ಮಿಥುನ್ ಬೆಂಬಲಿಗರ ಹಲ್ಲೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿಯಲ್ಲಿ ಪರಿಗಣಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.